ಪುನರ್ಪುಳಿ ಜ್ಯೂಸು ಬನ್ನಿ ನೋಡಿ ಹೇಗೆ ಪುನರ್ಪುಳಿ ಜ್ಯೂಸಿನ ಒಂದು ಸೇವೆ ಮಾಡ್ತಾ ಇದ್ದಾರೆ ಅಂತ. ನಿರಂತರವಾಗಿ SDM ಬಿವೋಕ್ನ ಫ್ರೆಂಡ್ಸು ಮತ್ತು ಎಲ್ಲರೂ ಕೂಡ ಒಂದು ಪಾನೀಯದ ಸೇವೆ ಮಾಡ್ತಾ ಇದ್ದಾರೆ. ಎಂಚುಂಡು ಸೋಕುಂಡ ಬಾಜಿಯಲ್ಲಿ ಬೋಂಡ ಎಂಚುಂಡು ಸರ್ ಸೂಪರ್ ಉಂಟು ಎಂಚ ಈ ದೊಂಬು ಗುಂದಿ ಏತ್ ಅಗತ್ಯ ಬಾರಿ ಖುಷಿ ಆಪುಂಡು ಬಾರಿ ಖುಷಿ ಆಪುಂಡತೆ. ಹಾಂ ಎಂಚ ಆಪುಂಡು ಪರ್ನಾಗ ದೊಂಬಾತ ತಂಪಾಪುಂಡು. ಹಾಂ ಒಂದು ಎಡೆ ಆಪುಂಡ ಇದಾಪು ದೊಂಬುಗ ಅದೇ ದೊಂಬುಗೆ ಬೋಡಿ ಅದೇ ದೊಂಬುಗು ದೊಂಬುಗೆ ಬೋಡಿ ಇಜ್ಜಿಂದ ಇದ್ದಿನದಾದ ಅಂಗು ಕಷ್ಟ ಆಪುಂಡದೆ ಕಷ್ಟ ಆಪುಂಡು ದೊಂಬಾತ ದೊಂಬಾತ ತೊಲೆ ಸರೇ ಓ ಸರ್ ಸರ್ ದೊಂಬೆ ಎಂಚುಂಡು ದೊಂಬು ಭಯಂಕರ ಜೋರು ಉಂಟು ಅವು ಎಂಗ್ಲು ಸುಧಾರಿತ ಬರ್ತೇನೆ ಅದೇ ಅವು ಬಾರಿ ಬರ್ಲಿ ಬರ್ಲಿ ಚಂದ್ರ ಹಾಂ ಗಲ 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 ಎಂಚ ಆಪುಂಡು ಬಾರಿ ತಂಪು ಭಾರಿ ಖುಷಿ ಆಗ್ತದ. ಹಾಂ ಅದಲ್ಲೇ ಸರ್ ಎಂಚ ಆಪುಂಡು ಈ ದೊಂಬುಗು ಪಾನೀಯ ಏತ್ ಅಗತ್ಯ ಮಸ್ತ್ ಅಗತ್ಯ ಮಸ್ತ್ ಅಗತ್ಯ ಬೋಡಿ ಅದೇ ತಲೆ ಮಾತೆಲ್ಲ ಬತ್ತೇರಿ ಪಾನೀಯ ಅದೇ ತೊಂದ್ರೆ ಅಂದೇ ಬರೋದಿಲ್ಲ ರೀ ಕಡೆ ಮಾತೆಲ್ಲ ಸರ ಎಂಚ ಆತನೆ ಎಸ್ ನೋಡೆ ತಲೆ ಮಾತೆಲ್ಲ ಬರೋದಿಲ್ಲ ಸ್ವಲ್ಪ ಹಾಕಿಯಾ ಯಾವ ಜಾತ ಒಂಜಿ ಲೋಟೆ ಬಾಡ ಬಚ್ಚಿದು ಹೋದ್ನದ ಹಾಂ ಬಚ್ಚಿದು ಹೋದ್ನ ಎಂಚ ಈ ದೊಂಬುಗೊಂದು ಏತ ಖುಷಿ ಆಗ್ಬಿಡು ತುಂಬ ಖುಷಿ ಆಗ್ಬಿಡು ತುಂಬ ಖುಷಿ ಆಗ್ಬಿಡು ಅಕ್ಕ ಎಂಚ ಉಂಟು ಹಾಂ ಎಂಚ ಆಗ್ಬಿಡಕ್ಕ ಖುಷಿ ಆಗ್ಬಿಡು ಖುಷಿ ಆಗ್ಬಿಡು ಎಂಚ ವ್ಯವಸ್ಥೆ ಬರೋದು ಅದಂತ ಮಸ್ತ್ ಖುಷಿ ಅನ್ಸೋದು ಮುಗ್ಲಿಕ್ಕೆ ಬರೋದು ಆಯ್ತು ಬಂದ್ಬರೋ ಧನ್ಯವಾದ ಮನ್ಪೇನ್ ತಲೆ ರಬ್ಬ 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 ಬಾರ್ಪೇರ್ ಬಾರ್ಪೇರ್ ತಲೆ ಬರ್ಪುಂದುಲೆ ಐ ಸಬಾಸ್ ಮಾತಲತೆ ಬಾರ್ಪೇರ್ ತಲೆ ಏತ್ ಕೊಡ್ತೋದು ಬಲ್ಪು 8:30 ಸ್ಟಾರ್ಟ್ ಆಗ್ಬಿಟ್ಟು ದಿನ ಕೊಂಚ ಬಗೆತ ಇನ್ನು ಪುನರ್ಪುಲಿ ಅಂಚ ಪಾನಕ ఒక ಬೊಂಡ ಸರ್ಬತ್ ಅಂಚ ದಿನ ಕೊಂಚಿ ಮೊನ್ನೆ 3 ತಾರೀಕು ಹಿಡಿದು 11 ತಾರೀಕು ಮುಟ್ಟ ನಾನ್ ಸ್ಟಾಪ್ ಇನ್ನು ಪುನರ್ಪುಲಿ ಪುನರ್ಪುಳಿ ಹೇಗಾಗ್ತದಾ ಚೆನ್ನಾಗಾಗ್ತದೆ. ಎಷ್ಟು ಜನ ಬರ್ತೀರಿ ನಾವು 5 ಜನ ಇದ್ದೇವೆ 5 ಜನ 5 ಜನ ಯಾರು ಜಾಸ್ತಿ ಹೊತ್ತು ಕೆಲಸ ಮಾಡೋದು ನಾವೆಲ್ಲರೂ ಮಾಡ್ತಾ ಇದ್ದೀವಿ ನೀವೊಬ್ರೇ? ನಾವೆಲ್ಲರೂ ಮಾಡ್ತಿದ್ದೇವೆ ಹೇಗಾಗ್ತಾ ಉಂಟು ಚೆನ್ನಾಗಾಗ್ತಾ ಉಂಟು. ಏನು ಹೇಳ್ತೀರಿ ಇದು ರಥಬೀದಿ ಗೆಳೆಯರ ಬಳಗ ಉಜಿರೆ ಮತ್ತು ಮಾಲಕರು ಮತ್ತು ಗ್ಯಾರೇಜ್ ಮಾಲಕರು ಮತ್ತು ಸಿಬ್ಬಂದಿ ವರ್ಗದವರು ಸುಮಾರು 1 ತಿಂಗಳಿನಿಂದ ಉಚಿತವಾಗಿ ಇಲ್ಲಿ ಶ್ರಮ ಸೇವೆಯನ್ನು ಮಾಡ್ತಾ ಇದ್ದಾರೆ. ಪಾನೀಯದ ವ್ಯವಸ್ಥೆಯನ್ನು ಬೇರೆ ಬೇರೆ ರೀತಿಯ ಪಾನೀಯವನ್ನು ಕೊಡ್ತಾ ಇದ್ದಾರೆ. ಮುಳ್ಳು ಸೌತೆ, ಕ್ಯಾರೆಟ್, ಬೀಟ್ರೂಟು, ಪುನರ್ಪುಳಿ, ಲಿಂಬು, ಬೊಂಡ ಜ್ಯೂಸು ಇತ್ಯಾದಿಯನ್ನೆಲ್ಲ ಕೊಡ್ತಾ ಇದ್ದಾರೆ. ಹಾಗೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಭಗವಂತನ ಆಶೀರ್ವಾದ ಮಾತ್ರ ಬೇಡ್ತಾ ಎಲ್ಲರಿಗೂ ಒಳ್ಳೆದಾಗ್ಲಿ ಅಂತ ಹೇಳಿ ಪ್ರಾರ್ಥಿಸ್ತೇವೆ. ನಾವು ಬಂದು ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ನಿರಂತರವಾಗಿ ಯಾವುದೇ ವಿಶ್ರಾಂತಿ ತೆಗೆದುಕೊಳ್ಳದೆ ಇಲ್ಲಿ ಶ್ರಮ ವಹಿಸ್ತಾ ಇದ್ದಾರೆ. ನಾನು ಪ್ರಫುಲ್ಲ ಅಂತ, ನಾನು ಮತ್ತು ಇಲ್ಲಿ ಕೆಲವು ರಿಟೈರ್ಡ್ ಟೀಚರ್ಸ್ ಬಂದಿದ್ದೇವೆ. ಹೆಚ್ಚಿನ ಶ್ರಮ ಇಲ್ಲಿಯ ರಥಬೀದಿಯ ಗೆಳೆಯರದು, ಗ್ಯಾರೇಜ್ ಮಾಲಕರು, ರಥಬೀದಿ ಗೆಳೆಯರು. ಅಯ್ಯೋ, ನಾವು ರಿಟೈರ್ಡ್ ಆಗಿ ಮನೆಯಲ್ಲಿ ಸುಮ್ಮನೆ ಇದ್ದವರು. ಸ್ವಾಮಿ ಆಶೀರ್ವಾದ ಎಲ್ಲರಿಗೆ ಇರಲಿ ಅಂತ ಪ್ರಾರ್ಥಿಸ್ತೇವೆ. ನಮಗೆ ತುಂಬಾ ಖುಷಿ ಆಗ್ತದೆ. ಟೈಮ್ ಬಹಳ ಒಳ್ಳೆ ವ್ಯತ್ಯಾಸ ಆಗ್ತದೆ. ನೋಡುವ ಇಲ್ಲಿ ಇಷ್ಟೆಲ್ಲ ಹುಳಿ ಜ್ಯೂಸ್ ಆಗ್ಲಿಕ್ಕೆ ಕೆಲವರು ಕಾರಣ ಇದ್ದಾರೆ. ಯಾಕೆಂತಂದ್ರೆ ಅವರನ್ನು ಹುಳಿ ಹಿಂಡೋರು ಅಂತ ಕರೀತಾರೆ. ಬನ್ನಿ ಒಳಗೆ ಹೋಗುವ. ಎಸ್ ನೋಡಿ, ಇವರೇ 3-4 ಜನ ಹುಳಿ ಹಿಂಡುವವರು. ಹುಳಿ ಹಿಂಡುವವರು ಇವರೇ. ಎಂಚಾಪುಂಡು ಪುಳಿ ಮುಂಟು ಪುಲಿ ಉಂಟಾರ ಖುಷಿ ಆಪುಂಡು ಪುಲಿ ಉಂಟಾರ ಮಾಣಿ 3 ತಾರೀಕು ಹಿಡಿದು 2 ತಾರೀಕು ಎತ್ತು 7 ತಾರೀಕು ಉಂಟ ಪುಲಿ ಉಂಟಂತೆ ಇಲ್ಲ ಪುಲಿ ಉಂಟಂತೆ ಅಭ್ಯಾಸ ಎಂಚ ಅಂಗಡಿ ಮಾಡ್ಬೇಕಂಕ್ಲ ನಾನು ನೆಕ್ಸ್ಟ್ ಎಂಕ್ಲೆ ಅಂಗಡಿ ಜಾತ್ರೆ ಪುರ ಪುಲಿ ಉಂಟು ಪುಲಿ ಉಂಟು ಬೆಲೆ ಒಂದು ನಿಮಿಷ ಬೇರೆ ಭಾರಿ ಪುಲಿ ಪುಂಟದು ಫೇಮಸ್ ಬೇರೆ. ನಮಸ್ಕಾರ ಅಣ್ಣ. ಪುಂಟ್ಲಿಗೆ ತುಂಟು ಬಾರಿ ಖುಷಿ ಖುಷಿ ಆಗ್ಬಿಡ.
ಪುಳಿ ಮುಂತಾರೆ ಹುಲಿ ಮುಂಟೆನ ಖುಷಿ ಅಪ್ಪ ಲಿಂಬೆಯಲ್ಲಿ ಉಂಟು ನಿಂದು ಪುಳಿ ಹೊಡೆ ಉಂಟು ಲಿಂಬೆಯಲ್ಲಿ ಉಂಟು ನೀನು ಲಿಂಬೆ ಪುಳಿ ಮುಂಟು ಒಂದು ಕಸ್ಕಸ್ ಒಂದು ಸಕ್ಕರೆದ ಪಾಕ ಒಂದು ಎಂಕಲ್ ರೆಡಿ ಮಲ್ಪುಣ ಪೂರ ಎಂಕಲ್ ರೆಡಿ ಮಲ್ಪು ನಾವು ಇದು ಅಂಗಡಿದ ಹೋಲಜ್ಜಿ ಎಂಕಲ್ ನಾವೇ ಬೊಲ್ಪುಗೆ 7 ಗಂಟೆ ಹಿಡಿದು ರಾತ್ರಿ 10 ಗಂಟೆ ಮುಟ್ಟ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 11 ಗಂಟೆಯ ತನಕ ನಿರಂತರವಾದಂತಹ ಪಾನೀಯದ ಸೇವೆ ನೋಡಿ. ಇಲ್ಲಿ ಬಂದು ಪಾನೀಯ ಸೇವೆ ಮಾಡ್ತಿದ್ದಾರೆ. ಏನು ಹೇಳ್ತೀರಿ? ತುಂಬ ಖುಷಿ ಆಗ್ತದೆ. ಒಂದು ಬ್ರಹ್ಮಕಲಶ ಸೇವೆ ಇದರಲ್ಲಿ ಒಂದು ಸಂದರ್ಭದಲ್ಲಿ ಒಂದು ಸಣ್ಣ ಸೇವೆ ಅವಕಾಶ ಸಿಕ್ಕಿದೆ ಅಷ್ಟೇ. ಒಂದು ಸಣ್ಣ ಅವಕಾಶ ಸಿಕ್ಕಿದೆ, ತುಂಬ ಖುಷಿ ಆಗ್ತದೆ. ಓಕೆ ಮೇಡಮ್, ಮೇಡಮ್ ಹೇಗೆ ಆಗ್ತದೆ? ತುಂಬ ಖುಷಿ ಆಗ್ತದೆ. ನೀವು ಅಲ್ಲಿ ಮಾತಾಡ್ಲಿಕ್ಕೆ ಬರೋದಕ್ಕೆ ನಾನೇ ಎಂತ ಹೊಡಿಯೋದು ಮಾರ್ರೆ. ತುಂಬ ಖುಷಿ ಆಯ್ತು. ಇದು ಸೇರ್ತದಲ್ಲ. ಸವಾಸ್ ನೋಡಿ, ಇದು ಭಾರಿ ವಿಶೇಷ ಒಂದುಂಟು. ಈ ಒಂದು ಜನಾರ್ದನ ಸೇವೆಯಲ್ಲಿ ತೊಡಗಿರುವಂಥ ಈ ಮಾತೆ ಶರತ್ ಕೃಷ್ಣರದ್ದು ಟೀಚರ ನೀವು? ಶರತ್ ಕೃಷ್ಣ ಪಡ್ವೆಟ್ನರ ಗುರುಗಳು. ಅನುಗ್ರಹದಲ್ಲಿ ಅವರು KG ಕ್ಲಾಸಿಗೆ ಸೇರಿದಾಗ 1980ರಲ್ಲಿ ನಾನು ಅವರ ಟೀಚರ್ ಆಗಿದ್ದೆ. ಆಗಲೂ ಕೂಡ ತುಂಬ ಸರಳ ಸ್ವಭಾವದ ಹುಡುಗ. ತುಂಬ ಖುಷಿ ಆಗ್ತದೆ. ನನ್ನ ಸ್ಟೂಡೆಂಟ್ ಊರಿಗೆ ಒಂದು ದನಿಗಳು ಅಂತೇಳಿ ಕರೆಸಿಕೊಳ್ಳುತ್ತಾರೆ. ಬಹಳ ಸಂತೋಷ ಆಯಿತು. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಓಕೆ ನೋಡಿ, ಇದು ಪಾನೀಯ ವ್ಯವಸ್ಥೆಯನ್ನು ಮಾಡುವಂತಹ ಒಂದು ಪುಟ್ಟ ತಂಡದ ಪ್ರಯತ್ನ. ಆ ತಂಡವನ್ನು ಪರಿಚಯ ಮಾಡುವಂಥ ನಮ್ಮ ಪ್ರಯತ್ನ. ಬಹಳ ಇದು ಚಿಕ್ಕ ಕೆಲಸ ಅಲ್ಲ, ನಿರಂತರವಾದಂತಹ ಶ್ರಮ ಇದೆ ಇಲ್ಲಿ. ಎಲ್ಲರೂ ನಿಂತ್ಕೊಂಡು ಪಾನೀಯವನ್ನು ಕೊಡುವಂಥದ್ದನ್ನು ಮಾಡ್ತಾಯಿದ್ರೆ, ಇವರು ಪಾನೀಯ ತಯಾರಿ ಮಾಡುವಂಥದ್ದನ್ನು ಮಾಡ್ತಾಯಿದ್ದಾರೆ. ಅವರು ಅದಕ್ಕೆ ಬೇಕಾದಂಥ ಲಿಂಬೆ ಹುಳಿಯನ್ನು ಹಿಂಡುವಂಥ ಕೆಲಸ ಮಾಡ್ತಾರೆ, ಒಬ್ಬರು ಕಟ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಎಲ್ಲರೂ ಸೇರಿ ಮಾಡುವಂಥ ಈ ಕೆಲಸಕ್ಕೆ ನಿಜವಾದ ಶ್ಲಾಘನೆ ಸಿಗಬೇಕು ಅಂತ ಹೇಳ್ತಾ, ಇವರೆಲ್ಲರಿಗೂ ಕೂಡ ಜನಾರ್ದನ ದೇವರು ಅನುಗ್ರಹಿಸಲಿ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಕುಶಾಲಪ್ಪ ಗೌಡ ಪುತ್ತೂರು ಮತ್ತು ಆದಿತ್ಯ ಶೆಟ್ಟಿ ಬಳಂಜ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಉಜಿರೆ.